ಆಡಳಿತ ಟ್ರಸ್ಟಿ ಆಗುವ ಹಕ್ಕು ನಮ್ಮ ಕೊಡೆತ್ತೂರು ಕುಟುಂಬದ ಹಿರಿಯ ಸದಸ್ಯರಿಗೆ ಸೇರಿದ್ದಾಗಿದೆ ಎಂದು ಮಂಗಳೂರಿನ ಪ್ರಧಾನ ಸಿವಿಲ್ ನ್ಯಾಯಾಲಯ ತಾರೀಕು 5/8/23 ತೀರ್ಪು ನೀಡಿದೆ. ಕೊಡೆತ್ತೂರು ಗುತ್ತು ಕುಟುಂಬವು ಬಂಟ ಸಮಾಜದ ಪುರಾತನ ಪ್ರಸಿದ್ಧ ಮನೆತನಕ್ಕೆ ಸೇರಿದ್ದಾಗಿದೆ. ಇಲ್ಲಿ ಕೊಡೆತ್ತೂರು ಗುತ್ತಿನ ಹಿರಿಯ ಸದಸ್ಯ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಆಡಳಿತ ಟ್ರಸ್ಟಿ ಆಗುವ ಕ್ರಮ ಪದ್ಧತಿ. ಒಂದು ವೇಳೆ ಅವರು ಆಗುವುದಿಲ್ಲ ಎಂದಾದರೆ ಕುಟುಂಬದ ಸದಸ್ಯರು ಅಭಿಪ್ರಾಯ ಪಟ್ಟಂತೆ ಬೇರೆ ಸದಸ್ಯರನ್ನು ಆರಿಸಬಹುದು. ಇಲ್ಲಿ ನಮ್ಮ ಬಂಟ ಸಮಾಜದವರು ಅಳಿಯ ಸಂತಾನ ಪದ್ಧತಿಯನ್ನು ಅನುಸರಿಸುವರು. ಅಳಿಯ ಸಂತಾನ ಪದ್ಧತಿಯಂತೆ ಅಳಿಯ ಸಂತಾನ ಕುಟುಂಬದ ಗಂಡಸಿನ ಪತ್ನಿ ಮಕ್ಕಳು ಆ ಗಂಡಸಿನ ಕುಟುಂಬದ ಸದಸ್ಯರಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಅಳಿಯ ಸಂತಾನ ಇನ್ಹೆರಿಟೆನ್ಸ್ ಆಫ್ ಸಕ್ಸೆಷನ್ ಥ್ರೂ ಫಿಮೇಲ್ಸ್, ಫಿಮೇಲ್ ಲೈನೇಜ್ ನಲ್ಲಿ ಬರುವಂತದ್ದು. ಸೊ ಅದೇ ತರ ಇದು ಸಾಧಾರಣ ಕುಂದಾಪುರದಿಂದ ಕೋಸ್ಟಲ್ ಬೆಲ್ಟ್ ಅಲ್ಲಿ ನಮ್ಮ ಕೇರಳ ಇದು ನಮ್ಮ ಕಾಸರಗೋಡುವರೆಗೆ ಅದು ಅಪ್ಲಿಕೇಬಲ್ ಉಂಟು ನಮ್ಮ ಬಂಟ ಸಮಾಜದಲ್ಲಿ. ಸೊ ಈ ಹಿಂದೆ ನಮ್ಮ ಗುತ್ತಿನ ಹಿರಿಯರಾದ ದಿವಂಗತ ಕೊಡೆತ್ತೂರು ಗುತ್ತು ಪಟೇಲ್ ಕುಂಜಪ್ಪ ಶೆಟ್ಟಿ ಅವರ ಪತ್ನಿ ಕುತ್ತಿಗೆ ಗುತ್ತು ಪೂವಕ್ಕ ಶೆಟ್ಟಿ ಅವರ ಮಕ್ಕಳ ಪೈಕಿ ಅಂತಕ್ಕೆ ಎಂಬವರು ಹಿರಿಯ ಮಗಳು. ಅಂತಕೆಯ ಮಗಳು ಲಕ್ಷಣಿ ಅವರ ಮಗ ಇದೆ ಸನತ್ ಕುಮಾರ್ ಶೆಟ್ಟಿ, ಈಗಿನ ಆಕ್ಟಿಂಗ್ ಆಡಳಿತ ಮುಖ್ಯೇಶ್ವರ ಅಂತ ಇದ್ದಾರಲ್ಲ ಕಟೀಲು ದೇವಸ್ಥಾನದಲ್ಲಿ, ಅವರು ನಮ್ಮ ಮನೆಯ ಹೆಸರು ಕೊಡೆತ್ತೂರು ಗುತ್ತು ಅಂತ ಹಾಕಿ ಕುತ್ತಿಗೆ ಗುತ್ತಿನವರು ಕುತ್ತಿಗೆ ಗುತ್ತಿಗೆ ಸೇರಿರುತ್ತಾರೆ. ಯಾಕೆಂದರೆ ಅವರ ತಾಯಿ ಅಜ್ಜಿ ಸೇರಿದಂತೆ ಎಲ್ಲರೂ ಕುತ್ತಿಗೆ ಗುತ್ತಿನವರೇ. ಆದರೂ ನಾನೇ ಕೊಡೆತ್ತೂರು ಗುತ್ತಿನವ ಎಂದು ಹೇಳಿ ಟ್ರಸ್ಟಿ ಆಗಲು ಸನತ್ ಕುಮಾರ್ ಶೆಟ್ಟಿ ಅವರು ಪ್ರಯತ್ನಿಸಿ ನಮ್ಮ ಕೊಡೆತ್ತೂರು ಗುತ್ತಿಗೆ ಸಲ್ಲಬೇಕಾದ ಹಲವು ಗೌರವ ಮರ್ಯಾದೆ ಮನ್ನಣೆಗಳನ್ನು ಬದಲಾಯಿಸಿ ತನ್ನ ಸುಪರ್ದಿಗೆ ತರಲು ಯತ್ನಿಸುತ್ತಿದ್ದರು. ಇದು ಬಹಳ ಬೇಜಾರದ ವಿಷಯ. ಯಾಕೆಂತ ಹೇಳಿದ್ರೆ ನಮ್ಮ ಮನೆಗೆ ಸಲ್ಲುವ ಆ ಏನು ಗೌರವ ಮರ್ಯಾದೆ ಏನು ಇದೆ ಅನಾದಿ ಕಾಲದಿಂದ ಬಂದಿರುವಂತದ್ದು, ಅದಕ್ಕೆ ಅವರು ಇಂಟರ್ಫಿಯರೆನ್ಸ್ ಮಾಡ್ತಿದ್ರು. ಅದಕ್ಕೆ ಬೇರೆ ವಿಧಾನ ಇಲ್ಲ. ನಾವು ಅದನ್ನು ಪ್ರಶ್ನಿಸಿ ನಾವು ಕೊಡೆತ್ತೂರು ಗುತ್ತಿನವರು ನ್ಯಾಯಾಲಯದ ಮೊರೆ ಹೋಗಿದ್ದೆವು. ಸೊ ಇದು ನಮ್ಮ ಒಂದು ಕೋರ್ಟ್ ಕೇಸ್ ಯಾವುದಂತ ಹೇಳಿದ್ರೆ, ನಾವು ದಾಖಲಿಸಿದ OS 514/2021 ದಾವೆಯಲ್ಲಿ ಎರಡೂ ಕಡೆಯ ಸಾಕ್ಷ್ಯ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ವಾದಿಗಳಾದ ನಾವು ಕೊಡೆತ್ತೂರು ಗುತ್ತಿನವರು ಹಾಗೂ ಅದೇ ಕೊಡೆತ್ತೂರು ಗುತ್ತಿನವರಿಗೆ ಆನುವಂಶಿಕ ಆಡಳಿತ ಟ್ರಸ್ಟಿ ಅಧಿಕಾರ ಎಂದು ಸುದೀರ್ಘವಾದ ತೀರ್ಪು ನೀಡಿದ್ದಾರೆ. ಅಲ್ಲದೆ ಸನತ್ ಕುಮಾರ್ ಶೆಟ್ಟಿ ಅವರು ಕುತ್ತಿಗೆ ಗುತ್ತಿನವರು ಎಂದು ಘೋಷಿಸಿದ್ದಾರೆ ಮತ್ತು ಅವರು ಟ್ರಸ್ಟಿ ಆಗಲು ಅರ್ಹರಲ್ಲ. ಮಾತ್ರವಲ್ಲದೆ ಟ್ರಸ್ಟಿಯಾಗಿ ಮುಂದುವರಿಯಬಾರದೆಂದು ಕೂಡ ಆದೇಶಿಸಿದ್ದಾರೆ. ನೋಡಿ, ಇಷ್ಟು ಕ್ಲಿಯರ್ ಆಗಿ ಅವರು ಜಜ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಇನ್ಕ್ರೆಡಿಬಲ್. ಒಂದು ಮತ್ತೆ ಇನ್ನು ಸನತ್ ಕುಮಾರ್ ಶೆಟ್ಟಿ ಅವರು ಅವರ ಪೂರ್ವಜರಾದ ಕುತ್ತಿಗೆ ಗುತ್ತು ಪೂವಕ್ಕ ಶೆಟ್ಟಿ ಅವರು ಕುತ್ತಿಗೆ ಗುತ್ತು ಕುಟುಂಬಕ್ಕೆ ಸೇರಿದ ಆದ್ದರಿಂದ ಅವರ ಮೂಲಕ ಅಥವಾ ಅವರ ಕೈ ಕೆಳಗೆ ಅಥವಾ ಅವರು ಹಾಗೂ ಸನತ್ ಕುಮಾರ್ ಶೆಟ್ಟಿ ಅವರ ಉತ್ತರಾಧಿಕಾರಿಗಳು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಟ್ರಸ್ಟಿ ಆಗಲು ಅರ್ಹರಲ್ಲ. ಕುತ್ತಿಗೆ ಗುತ್ತು ಕುಟುಂಬದವರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಟ್ರಸ್ಟಿ ಆಗುವಂತಿಲ್ಲ ಎಂದು ಈ ನ್ಯಾಯಾಧೀಶರು ನೀಡಿರುವ ಶಾಶ್ವತ ತಡೆಯಾಜ್ಞೆಯಲ್ಲಿ ವಿವರಿಸಿದ್ದಾರೆ. ಇದು ಕ್ಲಿಯರ್ ಕಟ್ ಆಗಿ ಇಟ್ ಇಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ವಿವರಣೆ ಮಾಡಿದ್ದಾರೆ. ಸೊ ಸನತ್ ಕುಮಾರ್ ಶೆಟ್ಟಿ ಅವರು ಕುತ್ತಿಗೆ ಗುತ್ತಿನವರಾದ್ದರಿಂದ ಅವರು ಕಟೀಲು ದೇವಳದ ಆನುವಂಶಿಕ ಆಡಳಿತ ಟ್ರಸ್ಟಿ ಎಂದು ಹೇಳಿಕೊಳ್ಳುವುದನ್ನು ಅಥವಾ ಟ್ರಸ್ಟಿಯಾಗಿ ಕಾರ್ಯನಿರ್ವಹಣೆ ಮಾಡುವುದನ್ನು ಈ ಶಾಶ್ವತ ತಡೆಯಾಜ್ಞೆ ತಡೆಯುತ್ತದೆ ಎಂದು ನ್ಯಾಯಾಲಯ ಹೇಳಿದೆ. ಅಲ್ಲದೆ ಈ ತಡೆಯಾಜ್ಞೆ ಮುಖಾಂತರ ಈ ಕೆಳಗಂಡ ಈಗ 4 ಬಾಡೀಸ್, ಗವರ್ಮೆಂಟ್ ಬಾಡೀಸ್ ಇದರಲ್ಲಿ ಇಂಟರ್ಫಿಯರೆನ್ಸ್, ಯಾಕೆಂದ್ರೆ ನಾವು ವಿ ಆರ್ ಮೇಡ್ ದಮ್ ಎ ಪಾರ್ಟಿ. ದ ಸ್ಟೇಟ್ ಆಫ್ ಕರ್ನಾಟಕ ರೆಪ್ರೆಸೆಂಟೆಡ್ ಬೈ ದ ಡೆಪ್ಟಿ ಕಮಿಷನರ್, ದ ಕಮಿಷನರ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಂಡ್ ಚಾರಿಟಬಲ್ ಹೌದು HRNC ಮತ್ತು ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ ಮತ್ತೆ ಜಿಲ್ಲಾ ಧಾರ್ಮಿಕ ಪರಿಷತ್, ಇದು 4 ಗವರ್ಮೆಂಟ್ ಬಾಡೀಸ್ಗೆ ಕುತ್ತಿಗೆ ಗುತ್ತಿನವರು ತಾವು ಈ ದೇವಸ್ಥಾನದ ಆನುವಂಶಿಕ ಟ್ರಸ್ಟಿ ಎಂದು ತಾವೇ ಘೋಷಿಸುವುದನ್ನು ಅಥವಾ ಬೇರೆಯವರನ್ನು ನಾಮ ನಿರ್ದೇಶನ ಮಾಡುವುದನ್ನು ಅಥವಾ ನೇಮಕ ಮಾಡುವುದಕ್ಕೆ ನ್ಯಾಯಾಧೀಶರು ಶಾಶ್ವತ ತಡೆಯಾಜ್ಞೆ ಎತ್ತಿದ್ದಾರೆ. ಇಲ್ಲಿ ನಮ್ಮ ಜಜ್ಮೆಂಟ್ ಇದು ಒಂದು ಸಣ್ಣ ಆರ್ಡರ್ 1 ಪೇಜ್ ಅಷ್ಟೇ, ನಾನು ಓದ್ತೇನೆ ಅದನ್ನು. It is very clear. The suit of the plaintiffs